ಹಾವಿನ ದ್ವೇಷ 12 ವರ್ಷ ಎಂಬ ನಾನುಡಿ ನಿಜವೋ ಸುಳ್ಳೋ ಗೊತ್ತಿಲ್ಲ. ಹಾಸನದ ಹೊಳೆನರಸೀಪುರದ ಈ ವಿದ್ಯಮಾನ ಇಂದು ನಿಜವಾಗಿಯೂ ಹೌದು ಎನ್ನುವಂತಿದೆ. ಹಾವಿಗೆ ಪದೇ ಪದೇ ತೊಂದರೆ ಕೊಟ್ಟು ಅದನ್ನು ವಿಡಿಯೋ ಮಾಡಿಕೊಂಡಿದ್ದ ಯುವಕ ಹಾವು ಕಚ್ಚಿ ಸಾವನ್ನಪ್ಪಿದ್ದಾನೆ. ಹಾವಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಜ್ಞಾಪಕವಿಟ್ಟುಕೊಂಡು ಬಂದ ಹಾವು ಸೇಡು ತೀರಿಸಿಕೊಳ್ಳಲು ಕಚ್ಚಿರಬಹುದು ಎಂದು ಗ್ರಾಮಸ್ಥರು ಆಡಿಕೊಳ್ಳುತ್ತಿದ್ದಾರೆ. ಅಕ್ಟೋಬರ್ 29ರ ಸಂಜೆ ಹಾವು ಕಡಿತದಿಂದ ಯುವಕ ಅಭಿಲಾಷ್ ಸಾವನ್ನಪ್ಪಿದ್ದ. ಈತ ಹಾವು ಕಚ್ಚಿ ತೀರಿ ಹೋದ ಎಂದೇ ಎಲ್ಲರೂ ಭಾವಿಸಿದ್ದರು. ಆದರೆ ಈತನ ಮೊಬೈಲನ್ನು 2 ದಿನಗಳ ಬಳಿಕ ಪರಿಶೀಲನೆ ನಡೆಸಿದಾಗ ಅಲ್ಲೊಂದು ವಿಡಿಯೋ ಸಿಕ್ಕಿದ್ದು ಇದು ಎಲ್ಲರನ್ನ ಭಯಗೊಳಿಸುವಂತೆ ಮಾಡಿದೆ. ಕಾರಣ, ಆ ವಿಡಿಯೋದಲ್ಲಿ ಅಭಿಲಾಷ್ ಅವರು ಅವರದ್ದೇ ತೋಟದಲ್ಲಿ ನಾಗರಹಾವೊಂದಕ್ಕೆ ಭಾರಿ ತೊಂದರೆ ಕೊಟ್ಟಿರುವುದು ಸೆರೆಯಾಗಿದೆ. ಎಂದಿನಂತೆ ತೋಟದ ಕಡೆ ಹೋಗಿದ್ದ ಅಭಿಲಾಷ್ಗೆ ಚಿಕ್ಕ ಕಾಲುವೆಯೊಂದರಲ್ಲಿ ನಾಗರಹಾವೊಂದು ಕಾಣಿಸಿಕೊಂಡಿದೆ. ಅಲ್ಲಿ ನೀರಿನ ನಡುವೆ ಹಾವೊಂದು ಹೆಡೆ ಎತ್ತಿ ಕುಳಿತಿತ್ತು. ಇದನ್ನು ನೋಡಿದ ಅಭಿಲಾಷ್ ತನ್ನ ಮೊಬೈಲ್ನಲ್ಲಿ ಕ್ಯಾಮರಾವನ್ನು ಆನ್ ಮಾಡಿದ್ದು, ಬಳಿಕ ಒಂದು ಪೈಪನ್ನು ತೆಗೆದುಕೊಂಡು ಹಾವಿನತ್ತ ತೆಗೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಹಾವಿನ ಮುಖದ ಹತ್ತಿರಕ್ಕೆ ಪೈಪ್ ತೆಗೆದುಕೊಂಡು ಹೋಗಿದ್ದಾನೆ. ಅದಕ್ಕೆ ಸಿಟ್ಟಾಗುತ್ತಿದ್ದ ಹಾವು ಆ ಪೈಪ್ಗೆ ಹಾಗೂ ನೆಲಕ್ಕೆ ಕುಕ್ಕುತ್ತಿತ್ತು. ಹೀಗೆ ಕೆಲಕಾಲ ಮಾಡಿದ್ದಾನೆ. ಬಳಿಕ ಆ ನಾಗರ ಹಾವು ಅಲ್ಲಿಂದ ಹೋಗಿದೆ. ಇದಾಗಿ ಕೆಲವೇ ದಿನಗಳ ನಂತರ ಅಭಿಲಾಷ್ ಹಾವು ಕಡಿತದಿಂದ ಮೃತಪಟ್ಟಿದ್ದಾನೆ. ಆದರೆ ಈಗ ಅಭಿಲಾಷ್ಗೆ ಅದೇ ಹಾವು ಬಂದು ಕಡಿದಿದೆಯೇ ಎಂಬ ಬಗ್ಗೆ ಯಾವುದೇ ನಿಖರತೆ ಇಲ್ಲ. ಜೊತೆಗೆ ಯಾರಿಗೂ ಈ ಬಗ್ಗೆ ಗೊತ್ತಿಲ್ಲ. ಆದರೆ ಜನರು ಮಾತ್ರ ಈ ಹಾವಿಗೆ ಕಾಟ ಕೊಟ್ಟಿದ್ದಕ್ಕೆ ಅದು ಬಂದು ಕಚ್ಚಿರಬಹುದು, ಹಾವಿನ ದ್ವೇಷ ಎಂದರೆ ಸುಮ್ಮನೆಯೇ ಎಂದು ಸಹ ಚರ್ಚೆ ಮಾಡುತ್ತಿದ್ದಾರೆ.